ನಾಡಪ್ರಭು ಕೆಂಪೇಗೌಡರ ಹೆಸರಿನ ಜೊತೆಗೆ ಅವರ ಸಾಧನೆಗೂ ಬಹಳ ಮಹತ್ವವಿದೆ. ಅವರ ದೂರದೃಷ್ಟಿ, ಜನಪರ ಚಿಂತನೆ ಎಲ್ಲರಿಗೂ ಮಾದರಿಯಾಗಿದೆ. ಬೆಂಗಳೂರನ್ನ ವಾಣಿಜ್ಯ ಕೇಂದ್ರವನ್ನಾಗಿ ಪರಿವರ್ತಿಸಿದ ಕೆಂಪೇಗೌಡರು ಕರ್ನಾಟಕವನ್ನ ವಿಶ್ವದಾದ್ಯಂತ ಗುರುತಿಸುವಂತೆ ಮಾಡಿದ್ದಾರೆ ಎಂದು ಪುತ್ತೂರು ಉಪವಿಭಾಗದ ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್ ಹೇಳಿದರು. ನಮ್ಮ ರಾಜ್ಯದ ರಾಜಧಾನಿ ಬೆಂದಕಾಡು ಬೆಂಗಳೂರು ರಾಜಧಾನಿಯನ್ನ ಕಟ್ಟಿರುವಂತಹ ಮಹಾನ್ ವ್ಯಕ್ತಿ ನಾಡಪ್ರಭು ಶ್ರೀ ಕೆಂಪೇಗೌಡರ 512ನೇ ಜಯಂತಿಯನ್ನು ನಾವು ಇಂದು ಆಚರಿಸ್ತಾ ಇದ್ದೇವೆ. ಕೆಂಪೇಗೌಡರು ಈ ರಾಜ್ಯಕ್ಕೆ ನೀಡಿರುವಂಥ ಕೊಡುಗೆ ತುಂಬ ಅನನ್ಯವಾದದ್ದು. ಬೆಂಗಳೂರನ್ನ ಒಂದು ಪ್ಲ್ಯಾನ್ಡ್ ಸಿಟಿ, ಆ ಒಂದು ಸಮಯದಲ್ಲಿಯೇ ಒಂದು ಯೋಜನಾ ಪ್ರಕಾರವಾಗಿ ನಿರ್ಮಾಣಗೊಂಡಂಥ ಒಂದು ನಗರ ಬೆಂಗಳೂರು. ಇವತ್ತಿಗೂ ನಾವು ಬೆಂಗಳೂರಿಗೆ ಹೋದರೆ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಕೆರೆಗಳು, ಉದ್ಯಾನವನಗಳು, ಅಗಲವಾದ ರಸ್ತೆಗಳು. ಸೊ ಇದೆಲ್ಲವೂ ಕೆಂಪೇಗೌಡರ ಒಂದು ದೂರದರ್ಶಿತ್ವ ಮತ್ತು ಜನರಿಗೆ ಒಂದು ಅನುಕೂಲಗಳನ್ನು ಮಾಡಿಕೊಡಬೇಕೆಂಬ ಒಂದು ಇಚ್ಛೆಯಿಂದ ಅವರು ಮಾಡಿರುವಂತಹ ಒಂದು ವ್ಯವಸ್ಥೆಗಳು. ಅವರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಪುತ್ತೂರಿನ ಮಿನಿ ವಿಧಾನಸೌಧದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿಯಲ್ಲಿ ಕೆಂಪೇಗೌಡ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಚರಿತ್ರೆ ಓದಿದವರು ಚರಿತ್ರೆ ನಿರ್ಮಾಣ ಮಾಡಬೇಕು ಎಂಬ ಸಂದೇಶ ನೀಡುವ ಸಲುವಾಗಿ ಕೆಂಪೇಗೌಡ ಜಯಂತಿಯನ್ನ ಆಚರಿಸಲಾಗುತ್ತಿದೆ. 500 ವರ್ಷಗಳ ಹಿಂದೆ ದೂರದೃಷ್ಟಿಯನ್ನಿಟ್ಟುಕೊಂಡು ಬೆಂಗಳೂರಿಗೆ ಕಾಯಕಲ್ಪ ನೀಡಿರುವ ಕೆಂಪೇಗೌಡರ ಚಿಂತನೆ ಇಂದಿಗೂ ಪೂರಕವಾಗಿದೆ ಎಂದು ಹೇಳಿದರು. ಮತ್ತು ಯೋಜನಾಬದ್ಧವಾದಂತಹ ಆ ಒಂದು ನಗರದ ಅಭಿವೃದ್ಧಿ ಮುಂದಿನ 100 ಪೀಳಿಗೆ ಆ ಒಂದು ಬೆಂಗಳೂರನ್ನು ಅನುಭವಿಸಬೇಕೆನ್ನುವ ದೃಷ್ಟಿಯಿಂದ ಆ ಪರಿಸರದ ಬಗ್ಗೆ ಕಾಳಜಿ, ಈ ಎಲ್ಲವೂ ಇವತ್ತು ನಮಗೆ ಮನವರಿಕೆ ಆಗ್ತಾ ಇದೆ. ಈ ಮಹಾಪುರುಷರ ಜಯಂತಿಗಳು ನಮಗೆ ಮತ್ತೊಮ್ಮೆ ನಾನೊಂದು ಚರಿತ್ರೆಯನ್ನು ನಿರ್ಮಾಣ ಮಾಡಬಹುದಾ ಎನ್ನುವುದಕ್ಕೆ ಸಂದೇಶ ಕೊಡಲಿಕ್ಕೆ ಬಹುಶಃ ಇಂಥ ಆಚರಣೆಗಳಾಗ್ತಾ ಇವೆ. ಆ ಸಮಾಜಕ್ಕಾಗಿ, ದೇಶಕ್ಕಾಗಿ ನಾವೆಲ್ಲ ಬದುಕಬೇಕು ಎನ್ನುವಂತಹ ಒಂದು ಸಂದೇಶವೇ ಈ ಆಚರಣೆಗಳ ಮಹತ್ವ. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಶೀಲ್ದಾರ್ ರಮೇಶ್ ಬಾಬು, ನಗರ ಅಧ್ಯಕ್ಷ ಕೆ ಜೀವಂದರ್ಜಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಭಾಮಿ ಅಶೋಕ್ ಶೆಣೆ, ಡಿವೈಎಸ್ಪಿ ಗಾನ ಪಿ ಕುಮಾರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.